ನೀನು ಹೇಳಿದ್ದಾಗಲ್ಲ ಆಯ್ತಾ ವನ ವಿವಾಹ ಬೇಡ ಬೇಡ ಅವ್ರು ಬೇಡ ನೀನೇ ಹೋಗು 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 ಬೇಗ ಬೇಗ ಒಂದ್ ಸುತ್ತ ಬಂದವರು ಸಾಕು ಧರ್ಮ ಸಂಬಳ ಏನಾಯ್ತಾ? ಹೋಗು 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 ಎಲ್ಲಿಗೆ ಹೊರಟಿಯ? ಎಲ್ಲಿಗಂತ ಗೊತ್ತಿಲ್ಲ. ಎಲ್ಲಿಗೆ ಅಂತ ಗೊತ್ತಿಲ್ಲದೆ ಹೋಗುದಾ? ಅದು ಹೋಗು ಅಂದ್ರೆ ಹೋಗುವುದಕ್ಕೊಂದು ಉದ್ದೇಶ ಬೇಡವಾ, ಒಂದು ಕಾರಣ ಬೇಡವಾ? ಕರ್ಣವ ಯಾರು? ನೀವೇ. ಬಂದದ್ದು ಯಾರು? ನಾನು. ಹೇಳಿದ್ದೇನು? ಅಲ್ಲ ಹೋಗು ಅಂತ ಹೇಳಿದ್ರಿ. ಎಲ್ಲಿಗೆ ಅಂತ ಕೇಳುವುದು ಬೇಡವೇನೋ? ಅಯ್ಯೋ ಒಡೆಯ, ನಾನು ಹಾಗೆ ಕೇಳ್ತಾ ಇದ್ದೆ. ಅದು ಹಾಗೆ ಕೇಳಿದ್ರೆ ಅದು ಅಧಿಕ ಪ್ರಸಂಗಿತನ ಅಂತ ಆಗುದಿಲ್ವೇ? ನೀನು ಹಾಗೆ ಕೇಳಿಯೇ ಅದಕ್ಕೆ ಪ್ರಸಂಗಿತನ ಮಾಡ್ಬೇಕಾ? ಅಂದ್ರೆ ಮೊದ್ಲಿಂದನೂ ನಾನು ಅದೇಯ. ನಿಮ್ಮ ಶಾಲೆ ಅದು. ಅದು ನಿಮ್ಮ ಮುಂದೆ ನಾನು ಅಂದ್ರೆ ಅಧಿಕ ಪ್ರಸಂಗಿ. ನಾನೇ ಹೆಚ್ಚು ಮಾಡುವುದು ಅಂತ ಮತ್ತೆಂತ ಮಾಡಬಾರ್ದು ಅಂತ. ಮಾಡಬೇಕು. ಯಾವಾಗ? ಪ್ರಸಂಗದಲ್ಲಿಯೇ ಅಧಿಕ ಇದ್ರೆ ನಾವೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಕೆಲವು ಪ್ರಸಂಗದಿಂದ ಆಗ ಹೋಗ್ತದೆ ಹೋಗ್ತದೆ. ಕೆಲವು ಸಾರಿ ಏನು ಗೊತ್ತುಂಟ? ಇಲ್ಲ, ಪ್ರಸಂಗವನ್ನ ಅಧಿಕ ಮಾಡ್ತಾರೆ ಅವರು. ಅದಕ್ಕೂ ನಾವು ಹೊಣೆಗಾರರಲ್ಲ ಅಲ್ಲ. ಹೌದೌದು. ಈಗ ನೀವ್ ಯಾವ್ದು ಮಾಡ್ಬೇಕು ಅಂತಿದ್ರಿ? ಪ್ರಸಂಗ ಎಷ್ಟು ಬೇಕೋ ಅಷ್ಟೇ ಮಾಡುವ ಎನ್ನುವುದು ನಮ್ಮ ಆಲೋಚನೆ. ಯಾಕೆ? ಸಂದರ್ಭೋಚಿತವಾಗಿ ನಾನು ಏನು ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎನ್ನುವ ಕಲ್ಪನೆ ಮೊದಲಾಗಿ ನಮಗಿರ್ಬೇಕಾಗ್ತದೆ. ಅದಷ್ಟು ನಿಮ್ಮ ಬಾಯಿ ಬಂದ್ರೆ ಚಂದ ಅಲ್ಲ, ಅದಕ್ಕಾಗಿಯೇ ನಾನು ಹೇಳೋದು. ಗೊತ್ತಾಯ್ತಲ್ಲ? ಹೋಗುವುದು ಎಲ್ಲಿಗೆ ಅಂತ ಕೇಳಬೇಕು. ನಂದು ಹಾಗಲ್ಲ ಒಡೆಯ. ಏನು? ನೋಡುವಲ್ಲಿ ಒಂದು ಹೊಂಡ ಉಂಟು, ಹೋಗಿ ಹಾರು ಅಂತ ಹೇಳಿ ನಾನು ಹೋಗಿ ಹಾರೇ ಬಿಡ್ತೇನೆ. ನಾನು ಹಾಗೆ ಹೇಳುವಲ್ಲ. ನೀವು ಹಾಗೆ ಹೇಳುವುದಿಲ್ಲ ಅನ್ನುವಂತ ಭರವಸೆ ಉಂಟು ನನಗೆ. ಹಾಗಾಗಿ ನಾ ಹೀಗೆ ಅಲ್ವಾ? ಹೌದಪ್ಪ. ಆ ವಿಭಾಗದಲ್ಲಿ ಒಂದು ಲೆಕ್ಕದಲ್ಲಿ ಬುದ್ಧಿವಂತ ನೀನು. ಆದ್ರೂ ಇವತ್ತು ಕರೆದದ್ದು ಯಾಕೆ ಗೊತ್ತಾಗ್ಲಿಲ್ಲ. ಕಾರಣ ಉಂಟು. ಹೋಗುವಂತ ಹೇಳಿದ್ದೆ ಎಲ್ಲಿಗೆ? ಎಲ್ಲಿಗೆ? ನನ್ನ ಅಂತಃಪುರದವರೆಗಾಗಿ ಹೋಗ್ಬೇಕು. ಅಂತಃಪುರದ? ನನ್ನ ಅಂತಃಪುರಕ್ಕೆ. ಅದು ಯಾಕೆ ಅಂತ ಕೇಳ್ಬೋದಿ? ಅಲ್ಲ, ಹೇಳಲಿಕ್ಕೆ ಕರೆದದ್ದು ನಾನು. ಇದು ಯಾವ ಕಾಲ? ಇದು ವಸಂತ ಕಾಲ. ನೀನ್ ಹೇಳಿದ್ದಲ್ಲ, ವಸಂತ ಕಾಲ, ಮಧುಮಾಸ. ಈ ಕಾಲದಲ್ಲಿ ಈ ಕಾಲದಲ್ಲಿ ಇದೇ ಕಾಲದಲ್ಲಿ ವಿಶೇಷವಾಗಿ ನಾವು ನಮ್ಮಂಥವರು ಆಚರಿಸಬೇಕಾದಂತಹ ಕ್ರಮ ಯಾವುದು ಗೊತ್ತಿಲ್ಲ. ಸಪ್ತ ವ್ಯಸನಗಳಲ್ಲಿ ಒಂದಾದ ವನವಿಹಾರ, ಮೃಗವಿಹಾರ ಇತ್ಯಾದಿಗಳೆಲ್ಲವೂ ಇರ್ತದೆ. ಆ ಎಲ್ಲವನ್ನು ವಾರ್ಷಿಕ ಪದ್ಧತಿಯಂತೆ ನಾವು ನಡೆಸಬೇಕಾದದ್ದು ನಮ್ಮ ಧರ್ಮ. ಆದ್ರೆ ಆ ತಿರುಗಾಟಕ್ಕೆ ನಾನು ಒಬ್ಬನೇ ಹೋಗುದಾ? ಅದು ಹೋದ್ರೆ ಹಾಗಾಗ್ತದೆ. ತಿರುಗಾಟ ಅಂತ ಆಗುದಿಲ್ಲ. ವಸಂತ ಕಾಲದಲ್ಲಿ ಒಬ್ರು ಹೋಗ್ಲೂ ಬಾರ್ದು. ವನವಿಹಾರ ಅಂತ ಆಗುದಿಲ್ಲ. ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋದ್ರೆ ಆಗ್ತದ? ಆಗುದಿಲ್ಲ ಅಲ್ಲ? ಆಗುದಿಲ್ಲ ಅಲ್ಲ. ತಿರುಗಾಟವೂ ಹಾಳಾಗಿ ಹೋಗ್ತದೆ. ಹಾಗಂತಿದ್ರೆ ಒಂದು ಸೀರೆ ಸುತ್ಕೊಂಡು ಬರ್ತೇನೆ. ತೊಂದ್ರೆ ಯಾರು? ನಾನು. ಅವನು ಬರ್ಲೇಬೇಕು ಅಂತ. ನಮ್ಗ ಆ ಜಾತಿ ಬರಗಾಲ ಉಂಟ ಈಗ. ಅಯ್ಯಪ್ಪ, ನಿಮ್ಗ? ಅಯ್ಯಪ್ಪ, ಅದು ನಿಮಗೆ. ಅಯ್ಯಪ್ಪ ಅಂದ್ರೆ ಇಲ್ಲ ಅಂತ ಅರ್ಥ. ಇಲ್ಲ ಅಂತ ನೀನು ಹೇಳುವ ಲೆಕ್ಕದಲ್ಲಿ ಬಹಳ ಹೆಚ್ಚಾಗೋಯ್ತು ಎನ್ನುವ ಲೆಕ್ಕದಲ್ಲಿ ನೀವಲ್ಲ ಅದಕ್ಕೆಲ್ಲ ಕಡಿಮೆ ಮಾಡ್ಕೊಳ್ಳುವುದಿಲ್ಲ. ಕಡಿಮೆ ಮಾಡ್ಕೊಳ್ಬಾರ್ದು ನಾವು. ಯಾಕೆ? ನಮ್ಮ ವ್ಯವಸ್ಥೆಯೇ ಹಾಗೂ ನಿಮ್ಮ ಸ್ಥಾನ ಹಾಗುಂಟು ಅಲ್ವೋ? ಅಂತಃಪುರದವರಿಗಾಗಿ ಹೋಗಿ ಮಂದಗಮನೆಯರಿದ್ದಾರೆ, ಅನುಕೂಲಕರವಾಗಿ ವರ್ತಿಸುವವರ ಕಾರಣಕ್ಕಾಗಿ ಅನುಕೂಲ ಸ್ತ್ರೀಯರು ಅಂತ ಅವರಿಗೆ ಹೇಳಿದ್ದೆ. ಸರಿ, ಹೌದಾ? ಅವ್ರನ್ನೆಲ್ಲರನ್ನೂ ಇಲ್ಲಿಯವರೆಗೆ ಕರ್ಕೊಂಡು ಬರ್ತೀಯ? ನಾನು ಅವರನ್ನು ಕರ್ಕೊಂಡು ಬರ್ಬೇಕು. ಹೌದು. ನೀವೇನೋ ಸಂತೋಷದಲ್ಲಿ ಮಾತು ಹೇಳಿದ್ರಿ, ಅದು ಸಾಧ್ಯ ಉಂಟ? ಯಾಕೆ ಆಗುವುದಿಲ್ಲ? ಈ ಹೆಣ್ಣು ಮಕ್ಕಳನ್ನ ಒಗ್ಗೂಡಿಸಿಕೊಂಡು ಬರುವುದು ಒಂದೇ, ಈ ಕಪ್ಪೆಯನ್ನು ಹಿಡಿದು ತುಲಾಭಾರ ಮಾಡುವುದು ಒಂದೇ. ಇದೆಲ್ಲ ಕಷ್ಟ. ಅಯ್ಯಪ್ಪ, ಅದು ಅಷ್ಟು ಕಷ್ಟ ಮತ್ತೆ ಯಾವುದೆಲ್ಲ ಗೊತ್ತುಂಟ? ನಿನಗೆ ಸತ್ಯ ಹೇಳ್ಬೇಕಾ? ಹೆಣ್ಣು ಮಕ್ಕಳನ್ನು ಹುಟ್ಟು ಹಾಕ್ಲಿಕ್ಕೆ ಬಹಳ ಸುಲಭಗಳ ಉಪಾಯಗಳು ಉಂಟು. ಅದೆಲ್ಲ ನಿಮ್ಗೆ ಸರಿ ಗೊತ್ತುಂಟು, ಹೇಳಿ. ಅಲ್ಲ, ನನಗೆ ಗೊತ್ತುಂಟು, ನೀನು ತಿಳ್ಕೊಳ್ಬೇಕು ಅದು ಅಂತ ಹೇಳಿದ್ದು. ತಿಳ್ಕೊಳ್ತೇನೆ. ಯಾಕೆ? ಒಬ್ಬ ಸಂಸಾರಸ್ಥ ಗೃಹಸ್ಥನಾದವ ಸಂಸಾರವನ್ನ ನಿಭಾಯಿಸುವುದಕ್ಕೆ ಬೇಕಾಗಿ ಏನೇನು ತಂತ್ರಗಳನ್ನ ತಿಳಿದುಕೊಂಡಿರ್ತಾನೋ, ಯಾವ್ಯಾವ ರೀತಿಯಲ್ಲಿ ಅವ ಸಂಸಾರವನ್ನ
ನಿಭಾಯಿಸುವುದಕ್ಕಾಗಿ ಮುನ್ನಡೆಯುತ್ತಾನೋ ಅದೆಲ್ಲವನ್ನು ತಿಳಿದುಕೊಳ್ಬೇಕು ನೀನು ಮದುವೆ ಆಗಿಯೂ ಪ್ರಯೋಜನ ಅಂತೂ ಆಗ್ಲಿಲ್ಲ. ಯೋಜನೆ ಅಂದ್ರೆ ನಮ್ಗೆ ಪುರ್ಸೋತಿಲ್ಲ ಉಂಟು ಒಡಿಯ. ನಿಮ್ಮ ಕೆಲಸದ ಮೇಲೆ ಅಲ್ಲಿ ಕಳಿಸ್ತಾರೆ ಬಿಟ್ಟು ಸಂಸಾರ ನೋಡ್ಕೊಳ್ಳೋದೇ ಕಷ್ಟ ನಮ್ಗೆ ಈಗ. ಹೌದಾ? ನಿನಗೆ ಆ ಕೆಲಸಕ್ಕೂ ಒಂದು ಕೆಲವು ಸಂದರ್ಭಕ್ಕೆ ಬಿಡುವು ಕೊಡ್ತೇನೆ ನಾನು. ಅಡ್ಡಿಲ್ಲ. ಈಗ ನನ್ನ ಕೆಲಸ ಮಾಡ್ಬೇಕು ನೀನು. ಅಡ್ಡಿಲ್ಲ. ಆದಷ್ಟು ಬೇಗ ಹೋಗಿ ಅವರನ್ನ ಕರೆದು ಹೋಗು. ಅಲ್ಲ ಬಂದಿದ್ದೇನು ಹೌದು ಮಾರಾಯ, ಇಲ್ಲಿ ಒಂದು ಹೆಣ್ಣು ಮಕ್ಕಳು ಕಾಣ್ತಾ ಇಲ್ವಲ್ಲ. ಬಹುಶಃ ಒಳಗಡೆ ಇರಬಹುದು. ಹೇಗೆ ಒಳಗಡೆ ಇರಬೇಕು. ಕರೆದ್ರೆ ಹೇಗೆ? ಕರೆದ್ರೆ ಬರ್ಬೋದು. ಕರೆದ್ರೆ ಬರ್ಬಹುದು. ನೋಡು, ಒಂದು ಪ್ರಯತ್ನ ಮಾಡ್ತೇನೆ. ಅಮ್ಮ ಅಮ್ಮ ಇಲ್ಲ ಅಮ್ಮ. ಯಾರನ್ನ ಕರೀನಿ? ಯಾರನ್ನ ಕರೀತಾ ಇದ್ದೀವಿ? ಅಮ್ಮನ್ ಕರಿಬೇಕಲ್ಲ. ಇಲ್ಲಿ ಪಕ್ಕದಲ್ಲಿ ಇಲ್ಲ. ಇವ್ರಿಗೆ ಗೌರವ ಕೊಡ್ಬೇಕು, ಗೌರವದಿಂದ. ಅಮ್ಮ ಸ್ವಲ್ಪ ಅಮ್ಮ. ಏನು ಯಾರೋ ಬೇಡವರು ಬಂದಿದ್ದಾರೆ, ಅವ್ರಿಗೆ ಖರ್ಚಿಗೆ ಕೊಟ್ಟು ಕಳ್ಸಿ. ಸಾಕಾ? ಬರೀ ಸೋಮವಾರ ಅಂತಿಲ್ಲ, ಶುಕ್ರವಾರ ಅಂತಿಲ್ಲ, ಮುಂದಿನ ಮನೆಗೆ ಹೋಗಿ. ಅಲ್ಲ, ಬಹುಶಃ ಇಲ್ಲಿ ಬೇಡೋರು ಬರುವವರು ಹೆಚ್ಚು. ಆದ್ರೆ ಜೀವಮಾನದಲ್ಲಿ ಹೊಂದಾಣಿಯನ್ನು ಕೊಟ್ಟು ಹಾಳು ಮಾಡಿದವರು ಅಲ್ಲ ಇವರು. ಅದಕ್ಕೆ ಯಾರು ಮಾತಾಡಿದ್ರು ಬೇಡವರು ಸ್ವರ ಕೇಳದಾಗೆ ಆಗುವುದು ಇವರಿಗೆ. ಆದ್ರೂ ಒಂದು ಪ್ರಯತ್ನ ಮಾಡ್ತೇನೆ. ಮುಗೀತಾ ಬಂತ ಪೂರ್ಣ ಮುಗಿಸ್ತೀನಿ. ಇಲ್ಲ, ಮುಗೀತು, ಈಗ ಮುಗೀತು. ಏನು ಯಮ ಯಮ ಅಂತ ಬೊಬ್ಬೆ ಹಾಕ್ತಿಯಲ್ಲ, ಅವ ಬಂದು ಹೊತ್ಕೊಂಡು ಹೋಗ್ತಾನೆ ನೋಡಿ ನಿನ್ನನ್ನು. ನಾನೀಗ ಯಮ ಯಮ ಅಂತ ಹೇಳಿದ್ಯಲ್ಲ, ಯಮನ ಕರೆದಿದ್ದ. ಒಂದ್ ವೇಳೆ ನಾ ಯಮನ ಕರ್ದೆ ಅಂತ ತಿಳ್ಕೊಳ್ಬ. ನೀವ್ ಯಾಕೆ ಬಂದ್ರಿ? ನೀನ್ ಕರ್ದದ್ದು ಯಾರ ಮನೆ ಬಾಗಿಲಲ್ಲಿ? ನೀವ್ ಯಮನ ಕರ್ದದ್ದು ಯಾರ ಮನೆ ಬಾಗಿಲಿನಲ್ಲಿ? ಬಾಗಿಲ್ ನಿಮ್ದಾಗಿರ್ಬೋದು. ನಮ್ಮನೇಲಿ ಕರೆದಾಗ ಮನೇಲಿ ಇದ್ದವರು ಹೋಗೊಟ್ಟುದು ಸಹಜ. ಮತ್ತೆಂತ ಭಿಕ್ಷುಕರು? ನಾನು ಯಮನೇ ಹೌದು ಅಂತಾದ್ರೆ ಇಷ್ಟೊತ್ತು ನಿನ್ನನ್ನು ಸುಮ್ಮನೆ ಬಿಡ್ತಿದ್ನ? ನಿನ್ನನ್ನು ನೀವ ಅದು ಬಿಡುದಿಲ್ಲ ಅಂತ ಗೊತ್ತುಂಟು. ಈ ರೀತಿ ಮುಗ್ದಿದ್ಯಲ್ಲ, ಯಾರು ನೀನು? ನೀನ್ ಯಾರು? ನನ್ ಪರಿಚಯ ಆಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ನಿಮಗೂ ನನ್ ಪರಿಚಯ ಆಗ್ಲಿಲ್ವಾ? ಯಾರ ನೀನು? ಅಯ್ಯೋ, ನಾನು ನಿಮ್ ಗಂಡ. ಮಾನ ಬಿಟ್ಟವನೆ, ಮರ್ಯಾದೆ ಸತ್ತವನೆ, ನಗಿನಾಚಿಕೆ ಬಿಟ್ಟವನೆ. ಈ ಸುಟ್ಟು ಮುಖಕ್ಕೆ ಮದುವೆ? ಅಯ್ಯೋ, ಅದಲ್ಲ. ನಮ್ಮ ಯೋಗ್ಯತೆಯನ್ನು ನಿನ್ನ ಹಣೆ ಬರೆ ಏನ? ಹಣೆ ಬರೆಗೆಟ್ಟವನೆ. ಎಂತ ಇದೀಗ? ಗಂಡ ಅಂತ ಹೇಳಿದ್ಯಲ್ಲ? ಗಂಡ ಅನ್ನ? ಅದಲ್ಲ, ನೀ ದೊಡ್ಡ ದಂಡಪಿಂಡ. ಹೌದು, ನಿಮ್ ಗಂಡ ನಾನು. ಮತ್ತೆ ಅನ್ನು ಸುರಿಸ್ತೇನೆ ನೋಡಿ ಕೈಗೆ. ಈಗ ನೋಡಿ, ಒಂದ್ ಕೆಲಸ ಮಾಡಿ, ಸರಿ ಮಾಡಿ ಹೇಳಿ. ಈಗ ನಾನು ಮಾತಾಡುವಾಗ ನೀವು ಹೂ ಹಾಕುವುದಾಗ್ಲಿ ಏನೇ ಆಗಲಿ, ಒಂದು ಬಾಯಿ ಹಾಕುವುದಾಗ್ಲಿ, ಒಂದು ಬಾಯಿ ಹಾಕುದು. ಈಗ ನೋಡಿ ಎಷ್ಟು ಬಾಯಿ ಉಂಟು. ಹೂ ಹಾಕುದಾದ್ರೆ ಒಂದು ವಾಕ್ಯ ಪೂರ್ಣ ಆಗ್ಬೇಕಾಗ ಹೂ ಗುಟ್ಟು. ಒಂದು ಬುಡಕ್ ಬಾಯಿ ಹಾಕಿ, ಇಲ್ಲ ತುದಿಗ್ ಬಾಯಿ ಹಾಕಿ, ಆ ಮಧ್ಯದಲ್ಲಿ ಒಂದು ಬಾಯಿ ಹಾಕ್ಬಿಡಿ. ಒಂದ ಬುಡಕ್ ಬಾಯಿ ಹಾಕಿ, ಇಲ್ಲ ತುದಿಗ್ ಬಾಯಿ ಹಾಕಿ, ಆ ಮಧ್ಯದಲ್ಲಿ ಒಂದು ಬಾಯಿ ಹಾಕೋದು ಬೇಡ. ಅದು ಹಾಕುದಕ್ಕಿರುವುದು ನೀನಲ್ವಾ? ಅದು ನೀವು ಹಾಕಿರಲಿ. ನೀನ್ ಸರಿ ವಾಕ್ಯ ಪೂರ್ಣ ಮಾಡು ಅಂತ. ನಾವು ಅದೇ ವಾಕ್ಯ ಪೂರ್ಣ ಮಾಡ್ತೇವೆ. ಸರಿಯಾಗಿ ಹೇಳಿದ್ರೆ ನಾವು ಹಾಕಿ ಬಾಯಿ ಹಾಕ್ತೀವ? ಮತ್ತೆ ಬಾಯಿ ಹಾಕ್ತೀವಿ ಹೇಳು. ಬೇರೆ ರೀತಿಯಲ್ಲಿ ಬಾಯಿ ಹಾಕೋದಲ್ಲ. ನಾನು ಮತ್ತು ನಿಮ್ಮ ಗಂಡ ಮತ್ತು ಸೇರಿಸ್ಬೇಕು. ಅವ್ರಿಗೆ ಸೇರಿಸ್ಲಿಕ್ಕೆ ನೀವು ಬಿಡ್ಬೇಕಲ್ಲ. ಏನೀಗ ಅಂದ್ರೆ ದಿಗ್ವಿಜಯಕ್ಕೆ ಹೋದವರು. ನನ್ನವರ ಜೊತೆಗೂಡಿ ಹೋದವನಲ್ವೇ ನೀನು? ಹೌದೌದು. ಎಲ್ಲಿದ್ದಾರೋ ಹೇಗಿದ್ದಾರೋ ಈಗ? ಎಲ್ಲಿದ್ದಾರೋ ಹೇಗಿದ್ದಾರೋ ಅಂತ ಅಲ್ಲಿ ನೀವು ಹೇಳುದು ನೋಡಿದ್ರೆ ಎಂತ ಆಯ್ತು ಅಂತ ಇಲ್ಲ. ಎಲ್ಲಿದ್ದಾರೋ ಹೇಗಿದ್ದಾರೋ ಹಾಗಲ್ವೋ? ನೀನು ಒಬ್ಬರೇ ಕಾಣಿಸ್ತಾ ಇದ್ದೀಯಾ? ಯಜಮಾನ್ರು ಎಲ್ಲಿದ್ದಾರ? ಕಾಣಿಸುದು ಇಲ್ಲ. ಯಜಮಾನ್ರ ವಿಷಯ ನಾ ಹೇಳ್ತೆ. ನಿಮ್ಮ ಯಜಮಾನ್ರ ಕತೆ ಗೊತ್ತಿಲ್ಲ. ನಿಮ್ಮ ಯಜಮಾನ್ರು ದಿಗ್ವಿಜಯ ಪೂರೈಸ್ಕೊಂಡು ಬಂದ್ರ ಹೀಗೆ ನರ್ಮದಾ ನದಿಯಲ್ಲಿ ಬೀಡಿ ಬಿಟ್ಟಿದ್ದಾರೆ. ನಿನ್ನನ್ನು ಸೇರಿಕೊಂಡು ಯಾವ್ದೆಲ್ಲ ಅಭ್ಯಾಸ ಕಲ್ಪನೆ ಹೇಳಲಿಕ್ಕಿಲ್ಲ. ಹೋಗುವಾಗ ನಮ್ಮವರ ಆರೋಗ್ಯ ಸರಿ ಇದ್ದಿತ್ತು. ನಿನ್ನ ಜೊತೆ ಹೋದದ್ದಲ್ವಾ, ಅಲ್ಲಿ ಯಾಕೆ ಕುಳಿತುಕೊಂಡದ್ದು? ನಾ ಹೇಳಿದ್ದೆ ನದಿ ತೀರದಲ್ಲಿ ಕುಳಿತುಕೊಂಡಿದ್ದಾರಾ? ನರ್ಮದಾ ನದಿಯ ಮಠದಲ್ಲಿ ಬೀಡಿ ಬಿಟ್ಟಿದ್ದಾರೆ. ಬೀಡು ಬಿಟ್ಟಿದ್ದಾರೆ? ಅದೇ ಬಿಟ್ಟಿದ್ದಾರೆ. ಹೌದೌದೌದು. ಇದು ಕಾಲ ಯಾವುದು ಹೇಳಿ? ಇದು ಮಧುಮಾಸ. ವಸಂತ ಕಾಲ. ಈ ವಸಂತ ಕಾಲದಲ್ಲಿ ಏನಾಗ್ಬೇಕು?
ಏನಾಗ್ಬೇಕು? ವನವಿಹಾರ, ಜಲಕ್ರೀಡೆ. ವನವಿಹಾರ, ಜಲಕ್ರೀಡೆ. ಒಡವಿನ ನನಗೆ ಕಲಿಸ್ತೀರ ಎಲ್ಲಾ ವಿದ್ಯಾರ್ಥಿ ಕೋರೆ ನೀನ್ ಹೇಳಿದ್ದಾಗಲ್ಲ ಆಯ್ತಾ. ವನ ವಿವಾಹ. ಬೇಡ ಬೇಡ, ಅವ್ರು ಬೇಡ, ನೀನೇ ಈಗ ಕಳಿಸಿದ್ದು ನಿನ್ನನ್ನಲ್ಲ, ನಿನ್ನನ್ನು ಕಳಿಸಿದ ಅವ್ರನ್ನ ಕಳಿಸಿದ್ದ. ಹಿರಿಯೋದೆ ಏನು ಅಮ್ಮದ್ದು ಎಲ್ಲ ತಪ್ಪು ಹೋಗ್ತದ. ನಮಗೆ ಇಷ್ಟ ತಯಾರು ಮಾಡ್ತಿದ್ರೆ ಅವರೇ. ಹಾಗಂತ ಪೂರ್ಣ ಇನ್ನೊಬ್ಬರ ಬಂಡವಾಳದಲ್ಲಿ ವ್ಯವಹಾರ ಮಾಡಬಾರ್ದು. ನಮ್ಮದು ಸ್ವಂತಿಕೆ ಎನ್ನುವಂತ ಒಳ್ಳಲ್ಲ ನನಗೆ ಹಾಗೆ ಮಾಡ್ಲಿಕ್ಕೆ. ಸರಿ ಹೇಳಿದ್ವಿ. ಯಾವ್ದು ವಿಹಾರ? ವನ ವಿ ಜೊತೆ ಮಾಡಿ ಹೇಳು. ಜೊತೆಯಾಗಿ ಹೇಳು. ಜೊತೆಯಾಗಿ ಹೇಳು. ವನವಿಹಾರ. ವನವಿಹಾರ, ವನಕ್ರೀಡೆ. ಅದೇ ನಂಗೆ ಸಂಬಳ ಕೊಡೋದು ನೀವು, ನನ್ನವ್ರು ಕೊಡಿ. ನಂಗೆ ಸಂಬಳ ಕೊಡೋದು ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ವಲ್ಲ. ಹೇಳ್ತಾವೆ ಈಗ. ಎಂತ ಹೇಳಿದ್ರು? ಇರ್ಲಿ, ಯಜಮಾನರು ಕನ್ನಡದಲ್ಲಿ ಹೇಳ್ತೇನೆ. ಜಲಕ್ರೀಡೆ ಅಂತಾದ್ರೂ ಹೇಳು. ಏನಂತ ಈಗ ಅದು ನಿಮ್ಗೆ ಮನ್ಸುಂಟಾ? ಇದ್ರೆ ಮನ್ಸುಂಟಾ? ಇಲ್ಲಿಗೆ ಯಾಕೆ ಜಲಕ್ರೀಡೆಗೆ ಇದ್ರೆ ಇದ್ರೆ ಬಾ ನನ್ನ ಜೊತೆ ಬನ್ನಿ. ನಿನ್ನ ಜೊತೆ ಏನ್ ಬರುದ ನಾವು? ನಿನ್ನ ಜೊತೆ ಬರುವುದಕ್ಕೆ ಯಾರು ದಾರಿ ಬದಿಯಲ್ಲಿ ಇದ್ದಾರ ಅವ್ರನ್ನ ಕರ್ಕೊಂಡು ಹೋಗು. ಅಯ್ಯೋ ಅದಲ್ಲ, ಈಗ ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಈಗ ನರ್ಮದಾ ನದಿ ತೀರದಲ್ಲಿ ಅಂತ ಹೇಳಿದೆಯಲ್ಲ. ಈ ನರ್ಮದಾ ನದಿ ಅಂದ್ರೆ ಇಲ್ಲಿಂದ ಅಲ್ಲಿ ತನಕ ಅದ? ಇಲ್ಲ, ದಾರಿ ಉಂಟು. ಹಾ, ದೊಡ್ಡ ನದಿ ಹೌದಾ? ಹೌದು. ಅಲ್ಲಿ ಎಲ್ಲಿದ್ದಾರೆ ನಿಮ್ಗೆ ಗೊತ್ತುಂಟಾ? ಇಲ್ಲ. ಹಾಗಾಗಿ ನನ್ ಜೊತೆ ಬನ್ನಿ. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ನಾನು ಹೋಗೋಣ, ಮೊದಲಾಗಿ ವಂದಿಸಿಕೊಂಡೆ. ಶುಭವಾಗಲಿ. ದೂತ ಬಂದ, ಏನೇನೋ ಆಡಿದ. ಹೌದೇನಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ಕೆಲವಷ್ಟು ವಿಷಯ ಹೇಳಿದ. ಅಲ್ಲ, ಹೇಳ್ಬೇಕು ಅಂತ ಹೇಳ್ಕೊಳಿಸಿದ್ ಒಂದು ಹೇಳಿಲ್ವಾ? ದೂತ ಬಂದ, ಏನೇನೋ ಅಂದ. ಅವನ ಬುದ್ಧಿ ಸ್ವಲ್ಪ ಮಂದ. ನಿಮ್ಮ ಬಾಯಲ್ಲಿ ಕೇಳಬೇಕು, ಅದೊಂದು ಚಂದ. ಅದೊಂದು ಈಗ ಯಾರು ಏನನ್ನು ಹೇಳ್ಬೇಕು ಅವರೇ ಅದನ್ನು ಹೇಳ್ಬೇಕಾಗ. ಅದು ಯಾಕೆ? ಯಾಕೆ ಅದು ಯಾಕೆ? ಅದು ಯಾಕೆ ಅಲ್ಲ ಯಾರು ಏನ್ ಹೇಳಿದ? ಕಾರಣ ಉಂಟು. ಸಂಘದಿಂದ ಬಂದಾಗ ಮಾತ್ರ ತೀರ್ಥ ಅಂತ ಸ್ವೀಕರಿಸಬಹುದು. ಸಂಘದಿಂದ ಯಾವ್ದು ಬಂದ್ರು ತೀರ್ಥವೇ ಅದ? ಅದಲ್ಲ, ಸಂಘದಿಂದ ಯಾವ್ಯಾವುದೋ ಬರುವುದಿಲ್ಲ, ಬರುವುದಕ್ಕೆ ತೀರ್ಥ ಅಂತ ಹೇಳುವುದು ಪುಣ್ಯಾತ್ಮ. ಒಂದು ಸಾಕು. ಬಂದು ಸಾಕಲ್ಲ. ಕರೆಸಿಕೊಳ್ಳುವುದಕ್ಕೂ ಬಲವಾದ ಕಾರಣವೇ ಉಂಟು. ದಿಗ್ವಿಜಯಾರ್ಥಿಯಾಗಿ ದೇಶದಲ್ಲಿ ಸಂಚರಿಸಿ ಬಂದವನ ಮೈ ಮನಕ್ಕೆ ಉಂಟಾದಂತಹ ಬೇಸರವು ಅಲ್ಲ ಆಯಾಸವು ಇದನ್ನ ಶಮನಗೊಳಿಸುವುದಕ್ಕೆ ಬೇಕಾಗಿ ಯೋಚಿಸಿದ್ದು.
ಏನು? ಸರಿಯಾದ ಮಧುಮಾಸದ ಈ ಸಂದರ್ಭದಲ್ಲಿ ನಿಮ್ಮಲ್ಲೆಲ್ಲವರನ್ನು ಒಳಗೂಡಿ ವನವಿಹಾರ, ಜಲಕ್ಕೆ ಎಲ್ಲವನ್ನೂ ಪೂರೈಸಬೇಕು ಎನ್ನುವಂತ ಮನದ ಬಯಕೆಯಿಂದ ನಿಮ್ಮನ್ನ ಇಲ್ಲಿವರೆಗೆ ಕರೆಸಿಕೊಂಡದ್ದು. ನನ್ನೊಟ್ಟಿಗೆ ತಿರುಗಾಟಕ್ಕೆ ಬರುವುದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಬೇಕು ಆಲಿಸಬೇಕು ಹೇಳು. ದೊರೆಯಾಯ ನಿಮ್ಮ ನುಡಿ ಕೇಳಿ